ಲಾಮುಡುಪ್ಪನ ವಿಜಯ ಬ್ಯಾಂಕ್ನ ನಷ್ಟೊಡಿತ್ತಿನ ಬರೋಡ ಬ್ಯಾಂಕ್ದ ಒಟ್ಟಿಗೂ ಸೇರಾವನೇನು ಲೋಕಸಭಾ ಸದಸ್ಯರು ತಡಪುಲಿತ್ತಂಡ. ವಿಜಯ ಬ್ಯಾಂಕ್ಗೂ ಈ ಗತಿ ಬರೆಯರೆ ಕಾರಣ ಜವಾಬ್ದಾರಿ ನಳಿನ್ ಕುಮಾರ್ ಕಟೀಲ್ ಅಂದು ವಿಜಯ ಬ್ಯಾಂಕ್ ಬೇಲದಕ್ಲಿನ ಯೂನಿಯನ್ ಮಾಜಿ ಗುರ್ಕಾರ್ಯರು ಸುಬ್ಬಯ್ಯ ಶೆಟ್ಟಿ ದೂರ್ದೇರ. ವಿಜಯ ಬ್ಯಾಂಕ್ ಹೌಸಿಂಗ್ ಫೈನಾನ್ಸ್ ಮಾಜಿ ವ್ಯವಸ್ಥಾಪಕ ನಿರ್ದೇಶಕರು ವಿಜಯ ಬ್ಯಾಂಕ್ ಬೇಲದಕ್ಲಿನ ಸಂಘದ ಮಾಜಿ ಗುರ್ಕಾರ್ಯರು ಸುಬ್ಬಯ್ಯ ಶೆಟ್ಟಿ ಗುರುವಾರ ಕುಡ್ಲಡ್ ಸುದ್ದಿಕೂಟಡು ಪಾತಿರ್ದು ನಳಿನ್ ಕುಮಾರ್ ಕಟೀಲ್ ಮನಸ್ಸು ಮಲ್ತುದುಂಡ ವಿಜಯ ಬ್ಯಾಂಕ್ನ ಒರಿಪಾದೊಲಿ ನಷ್ಟದ ಬರೋಡ ಬ್ಯಾಂಕ್ದ ಒಟ್ಟಿಗೂ ಲಾಭದ ವಿಜಯ ಬ್ಯಾಂಕ್ನ ಸೇರಾದು ಕರಾವಳಿದ ಜನಕ್ಲಿಗ್ ಈ ಗತಿ ಬತ್ತಿನೇಕ್ ಜವಾಬ್ದಾರಿ ನಳಿನ್ ಕುಮಾರ್ ಕಟೀಲ್ ಆದುಲೆರಂದು ದೂರಿಯರ. ವಿಜಯ ಬ್ಯಾಂಕ್ ಗುಜರಾತ್ ಉದ್ಯಮಿಲಿನ ಕೇಂದ್ರ ಸ್ಥಾನ ಆವೊಂದುಂಡು ಒಂದು ದುರಂತ ದುಂಬುಗು ಬರೋಡ ಬೊಕ್ಕ ದೇನಾ ಬ್ಯಾಂಕ್ಲಿರ್ದು ಉಂಡಾಪನ ಸಮಸ್ಯೆಲಿರ್ದು ವಿಜಯ ಬ್ಯಾಂಕ್ ಷೇರ್ದಾರರು ಠೇವಣಿದಾರರು ಅಕೌಂಟ್ ಇತ್ತಿನಕ್ಕಲು ಕಷ್ಟಪಡಪನ ದಿನ ದೂರ ಇಜ್ಜಿ ಈ ವಿಷಯ ಓಟದ ವಿಷಯ ಆದು ದುಂಬು ದಿವಡು ಬ್ಯಾಂಕ್ನ ಕುಡೊಂಜ ಬ್ಯಾಂಕ್ದ ಒಟ್ಟಿಗೂ ಸೇರಾವನ ದುಂಬು ಮುಲ್ಪದಕ್ಲೆಡ ಓವೇ ಚರ್ಚೆ ಅಭಿಪ್ರಾಯ ಕೇಂದ್ರಜೆರ ಸಂಸದೇರ್ನ ಜವಾಬ್ದಾರಿನ ನಳಿನ್ ಕುಮಾರ್ ಕಟೀಲ್ ಒರಿಪಾದ ಜೆರಂದು ಸುಬ್ಬಯ್ಯ ಶೆಟ್ಟಿ ಪಂಡಿರ. ನಾರಾಯಣ ಸಾಲ್ಯಾನ್ ಸದಾನಂದ ಶೆಟ್ಟಿ ಸುದ್ದಿ ಕೊಟ್ಟೊಡಿತ್ತೇರ. ಭಾರಿ ಬೇಸರ ಆಯಿತು ವಿಜಯ ಬ್ಯಾಂಕನ್ನು ಮರ್ಜಿ ಮಾಡ್ತಾರೆ ಅಂತ ಹೇಳುವಾಗ. ಯಾವುದೋ ಒಂದು ನೆಪದಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಈ ಬ್ಯಾಂಕನ್ನು ಅದು ಸಹ ನಿಮ್ಮ ಕೇಳಿ ನೀವು ವಿಜಯ ಬ್ಯಾಂಕ್ ಇಡೀ ದೇಶದಲ್ಲಿ ಕಂಟ್ರಿಯಲ್ಲಿ ಇವತ್ತು ಒಂದನೇ ಬ್ಯಾಂಕ್ ಪ್ರಾಫಿಟ್ನಲ್ಲಿ ನೀವು ಕೇಳಿ. ಆ ಬ್ಯಾಂಕ್ ಬರೋಡ ಲಾಸ್ನಲ್ಲಿ ರನ್ ಆಗ್ತಾ ಇದೆ ಬ್ಯಾಂಕ್. ಅದರ ಒಟ್ಟಿಗೆ ಕೊಂಡೋಗಿ ಮರ್ಜಿ ಮಾಡಿ ನಮ್ಮ ಹೆಸರನ್ನಾದರೂ ಒಂದು ಉಳಿಸುವಂಥ ಯೋಗ್ಯತೆ ಇಲ್ಲಿ MPs MLA ಸಿಗಿಲ್ಲ. ಅದು ಉಳಿಲಿ ಇರಲಿ, ನಾನು ಬೇರೆ MLAಸ್ಗೆ ಹೇಳುವುದಿಲ್ಲ. ನಮ್ಮ ಜಾತಿಯ MLAs ಇದ್ದಾರೆ, MP MLAs ಅಂತ ಗೊತ್ತಾಯ್ತಲ್ಲ. ಅವರು ಆದರೂ ಒಂದು ರೆಪ್ರೆಸೆಂಟೇಷನ್ ಮಾಡಿಬಿಡ್ಬೋದಿತ್ತು, ಹಾಗಾದರೆ ಒಂದು ಪೇಪರ್ನಲ್ಲಿ ಎದುರು ಬರ್ಬೋದಿತ್ತು. ಅದು ಸಹ ಬರಲಿಲ್ಲ. ಯಾಕಂದರೆ ಪ್ರೈಮ್ ಮಿನಿಸ್ಟರ್ ಅಂತ ಹೋಗುವಂಥ ಯೋಗ್ಯತೆ ಇವ್ರ ಹತ್ರ ಯಾರತ್ತೂ ಇಲ್ಲ.